ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆಯ ಸಹಯೋಗದಲ್ಲಿ ನಗರದ ಕದ್ರಿ ಪಾರ್ಕ್ನಲ್ಲಿ 3 ದಿನಗಳ ಕಾಲ ನಡೆಯುವ ಮಾವು ಮೇಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿ ವರ್ಷ ಕೂಡ ಮಾವು ಮೇಳ ನಡೆಯುತ್ತಿದೆ. ಈ ಬಾರಿ ಕೂಡ ಯಶಸ್ವಿಯಾಗಿ ಮಾವು ಮೇಳ ನಡೆಯುತ್ತಿದೆ. ಅದರಲ್ಲೂ ವಿವಿಧ ತಳಿಯ ಮಾವುಗಳನ್ನು ಕಾಣಬಹುದಾಗಿದೆ. ಮಾರುಕಟ್ಟೆಯ ದರಕ್ಕಿಂತ ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದರು. ಹೆಚ್ಚು ನಿರೀಕ್ಷೆ ಇದೆ ಮತ್ತು ಎಲ್ಲ ಅನೇಕ ಬೇರೆ ಬೇರೆ ವೆರೈಟೀಸು, ಅದು ಅಲ್ಫಾನ್ಸ್ ಅಂತ ಹಿಡಿದು ಬಾದಾಮಿ, ಮಲ್ಲಿಗ ಮತ್ತು ಬೇರೆ ಬೇರೆ ಹೊಸ ಹೈಬ್ರಿಡ್ಗಳು ಮತ್ತು ವಿದೇಶದಲ್ಲಿ ಬೆಳೀತಕ್ಕಂಥ ಮಾವನ್ನು ಕೂಡ ಇಲ್ಲಿ ಬೆಳೆಸಿ ಅದನ್ನು ಕೂಡ ಇಲ್ಲಿ ತೊಗೊಂಬಂದಿದ್ದಾರೆ. ಅದರಿಂದ ಜನರಿಗೆ ಒಳ್ಳೆಯ ಅನುಭವ ಮತ್ತು ಇದರಲ್ಲಿ ಏನಂತ ಹೇಳಿದ್ರೆ ಮಾರುಕಟ್ಟೆ ದರ ಏನಿರ್ತದೆ ಅದಕ್ಕಿಂತ ಕಮ್ಮಿ ಇರ್ತದೆ ಇಲ್ಲಿ. ಯಾಕಂದರೆ ನೇರವಾಗಿ ರೈತರಿಂದನೇ ನಾವು ಖರೀದಿ ಮಾಡ್ತಾ ಇರುವಂಥದ್ದು. ಅದಕ್ಕೆ ಸಾರ್ವಜನಿಕರಿಗೆ ಒಳ್ಳೆಯ ಬೆಲೆಯಲ್ಲಿ ಒಳ್ಳೆಯ ಬೆಳೆ ಸಿಗ್ತದೆ, ಮಾವು ಸಿಗ್ತದೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಗಳೂರಿನ ಜನ ಬಂದು ಈ ಮಾವು ಮೇಳದಲ್ಲಿ ಬಂದು ನೋಡಿದ್ರೆ ಇಲ್ಲೇನು ನಾವೇನು ಅವ್ರಿಗೇನು ಒತ್ತಾಯ ಮಾಡಬೇಕಾಗಿಲ್ಲ, ಅವರೇ ಖರೀದಿ ಮಾಡಿ ಹೋಗ್ತಾರೆ. ಮತ್ತು ಇನ್ನೊಂದು ಏನಂದರೆ ಇದೆಲ್ಲ ಒಂದು ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂಥ ಮಾವಿನ ಹಣ್ಣುಗಳು, ಅಂದರೆ ಆರ್ಟಿಫಿಷಿಯಲ್ ಆಗಿ ಅದನ್ನು ಹಣ್ಣು ಮಾಡ್ತಾರೆ. ಅದು ಆ ಥರ ಅಲ್ಲ, ಇದು ನ್ಯಾಚುರಲ್ ಆಗಿ ಹಣ್ಣಾಗಿರೋದು. ಅದರಿಂದ ಇದು ಒಳ್ಳೆಯ ಒಂದು ಪದ್ಧತಿ ಇರತಕ್ಕಂಥ ರೈತರನ್ನೇ ಕರೆಸಿರೋದಿಲ್ಲ. ಹೆಚ್ಚಿನ ಅಂಶ ರಾಮನಗರ, ಚನ್ನಪಟ್ಟಣ, ಕೋಲಾರ, ಕನಕಪುರ, ಮಾಗಡಿ ಇಲ್ಲಿಂದನೇ ಹೆಚ್ಚು ಬಂದಿರತಕ್ಕಂಥವ್ರು. ಅದರಿಂದ ಇದು ಸಾವಯವ ಕೃಷಿಗೆ ಒಂದು ನ್ಯಾಚುರಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಕೂಡ ಪ್ರೋತ್ಸಾಹ ಕೊಟ್ಟಂಗೆ ಮತ್ತು ರೈತರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಂಗೆ. ಯಾಕಂದರೆ ರೈತರು ಮತ್ತು ಬಳಕೆದಾರರು ಇಬ್ಬರು ನೇರವಾಗಿ ಸಂಪರ್ಕ, ಮಧ್ಯವರ್ತಿಗಳು ಯಾರಿಲ್ಲ ಇಲ್ಲಿ. ಈ ವೇಳೆ ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜಾ, ಮೂಡಾ ಅಧ್ಯಕ್ಷ ಸದಾಶಿವ್ ಉಳ್ಳಾಲ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾವು ಮೇಳದಲ್ಲಿ ವಿವಿಧ ಮಾವು ತಳಿಗಳಾದ ಆಲ್ಫೋನ್ಸ್, ಬಾದಾಮ್, ಮಲ್ಲಿಕಾ, ರಸಪುರಿ, ಮಲಗೋಬಾ, ಸಿಂಧೂರ, ಕಾಳಪಾಡಿ, ತೋತಾಪುರಿ, ಬೆಂಗನ್ಪಲ್ಲಿ, ಶುಗರ್ ಬೇಬಿ ಸೇರಿದಂತೆ ದೇಶ ವಿದೇಶಗಳ ಮಾವುಗಳು 20ಕ್ಕೂ ಅಧಿಕ ಸ್ಟಾಲ್ನ ಮುಖಾಂತರ ಮಾರಾಟ ಮಾಡಲಾಗುತ್ತಿದೆ. ತೋಟಗಾರಿಕೆ ಇಲಾಖೆಯೇ ದರ ನಿಗದಿಪಡಿಸಿದ್ದು ಅದರಂತೆ ಮಾರಾಟ ಮಾಡಲಾಗುತ್ತಿದೆ. ರಾಮನಗರ ಸೇರಿದಂತೆ ನಾನಾ ಭಾಗದ ರೈತರು ಬೆಳೆದ ಮಾವುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿದೆ. ಸರ್ ನಮಸ್ಕಾರ, ನನ್ನ ಹೆಸರು ಮಿಥುನ್ ಗೌಡ ಅಂತ. ನಾವು ಬಿಳುಗುಂಬ ಗ್ರಾಮ, ರಾಮನಗರ ಜಿಲ್ಲೆಯವರು. ನಾವು ಇದು 5ನೇ ಸರಿ ನಾವು ಮಂಗಳೂರಲ್ಲಿ ನಡೀತಾ ಇರುವಂಥ ಮಾವು ಮೇಳಕ್ಕೆ ನಾವು ಭಾಗವಹಿಸ್ತಾ ಇರೋದು. ನಾವು ಪ್ರತಿ ವರ್ಷ ಬರ್ತೀವಿ. ನಮ್ಮ ಹತ್ರ 20-23 ವೆರೈಟಿ ನಮ್ಮ ಹತ್ರ ಮಾವಿದೆ. ಆಲ್ಫಾನ್ಸೋ ಇದೆ, ಮಲ್ಲಿಕಾ ಇದೆ, ದಶೇರಿ, ಕೇಸರ್, ಇಮಾಮ್ ಪಸಂದ್. ನಮ್ಮ ಹತ್ರ ವಿದೇಶಿ ತಳಿಗಳಾದಂಥ ಲಿಲ್ಲಿ ಮತ್ತು ಮಾಯಿ ಅಂತಲೂ ಕೂಡ ನಾವು ಮಾಡಿದ್ದೀವಿ. ನಮ್ಮ ಹತ್ರ ನೇರವಾಗಿ ನಾವು ಗ್ರಾಹಕರಿಗೆ ನಾವು ಮಾರಾಟವನ್ನು ಮಾಡ್ತಾಯಿದ್ದೀವಿ. ಬೆಂಗಳೂರಲ್ಲಿ ನಾವು ಪೋಸ್ಟ್ ಆಫೀಸ್ ಮುಖಾಂತರ ನಾವು ಗ್ರಾಹಕರಿಗೆ ಮಾವನನ್ನು ತಲುಪಿಸ್ತಾ ಇದ್ದೀವಿ. ನಾವು ಈ ಸರಿ ಮಂಗಳೂರಲ್ಲಿ ನಡೀತಾ ಇರೋವಂಥ ಮೇಳಕ್ಕೆ ನಾವು 10 ವೆರೈಟಿಯ ನಾವು ಮಾವಿನ ಹಣ್ಣನ್ನು ನಾವು ತೊಗೊಬಂದಿದ್ದೀವಿ. ಗ್ರಾಹಕರಲ್ಲಿ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಆಲ್ಫಾನ್ಸೋ ಬೇರೆ ಮಾತಿಲ್ಲ, ಅದು ಕಿಂಗ್ ಆಫ್ ದ ಮ್ಯಾಂಗೋ. ಬೇರೆ ವೆರೈಟಿ ಕೂಡ ಟೇಸ್ಟ್ ಮಾಡಬೇಕು ಅಂತ ನಮ್ಮ ಒಂದು ಸಜೆಷನ್ ಆಗಿದೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು. VNR Gold.